ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನವತೇಜ ಪುತ್ತೂರು ಮತ್ತು ಅನ್ಯಾನ್ಯ ಸಂಸ್ಥೆಗಳಿಂದ ಸಂಪನ್ನವಾಗಿರುವಂಥ ಈ ಮೇಳಕ್ಕೆ ಕ್ಯಾಂಪ್ಕೋ ನಿರ್ದೇಶಕರಾದಂಥ ಶ್ರೀ ರಾಘವೇಂದ್ರ ಭಟ್ ಕೆದಿಲ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರಿಗೆ ಅನಂತಣ್ಣ ಶಾಲ್ ಹಾಕಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುತ್ತೂರಿನ ಕೃಷಿಕರು ಹಾಗೂ ಫಲಪ್ರಿಯರಾದಂಥ ಶ್ರೀಯುತ ಮಹಾದೇವ ಶಾಸ್ತ್ರಿ ಮಣಿಲ್ ಅವರಿಗೆ ವೇಣುವಣ್ಣ ಶಾಲ್ ಹಾಕಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸುಮಾರು 2007ನೇ ಇಸವಿಯಿಂದ ಈ ಹಲಸು ಆಂದೋಲನಕ್ಕೆ ಹೊಸ ರೂಪ ಪಡೆಯುತ್ತಾ ಈಗ ಈ ಹಂತಕ್ಕೆ ತಲುಪಿದೆ. ಆರಂಭದ ದಿವಸಗಳಲ್ಲಿ ಮೇಳ ಅಂದಾಗ ಒಂದು 10-15 ಮಳಿಗೆಗಳಲ್ಲಿ ಸಂಪನ್ನವಾಗ್ತಾ ಇದ್ದವು. ಈಗ ಹಾಗೆ ಅಲ್ಲ. 2007ರಲ್ಲಿ ನಮ್ಮ ಮೌಲ್ಯವರ್ಧಿತ ಉತ್ಪನ್ನಗಳು ಯಾವ ಸ್ವರೂಪದಲ್ಲಿತ್ತೋ ಈ 2025ಕ್ಕೆ ಆಗುವಾಗ ಆ ಮೌಲ್ಯವರ್ಧಿತ ಉತ್ಪನ್ನಗಳ ಗುಣಮಟ್ಟ, ಪ್ಯಾಕಿಂಗ್ ಎಲ್ಲವೂ ಕೂಡ ಸುಧಾರಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಈ ಮೇಳದ ದೊಡ್ಡ ಕೊಡುಗೆ ಅಂದರೆ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿ ಮತ್ತು ಅನೇಕ ಯುವಕರು ಈ ರಂಗಕ್ಕೆ ಇಳಿದಿರುವುದು ನಮ್ಮ ಒಟ್ಟು ಹಲಸು ಮೇಳಗಳ ಒಂದು ಫಲಶ್ರುತಿ ಅಂತ ಹೇಳುತ್ತಾ, ಪುತ್ತೂರಿನ ನವತೇಜ ಟ್ರಸ್ಟ್ ಮತ್ತು ಅನ್ಯಾನ್ಯ ಸಂಸ್ಥೆಗಳ ಜೊತೆಯಲ್ಲಿ ಹಮ್ಮಿಕೊಂಡಿರುವಂಥ ಈ ಹಲಸು ಹಣ್ಣು ಮೇಳವನ್ನು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಸಹಕಾರಿಗಳು ಹಾಗೂ ಇಂತಹ ಕಾರ್ಯಕ್ರಮಗಳಿಗೆಲ್ಲ ನಿತ್ಯ ಪ್ರೋತ್ಸಾಹ ನೀಡುತ್ತಾ ಇರುವಂಥ ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್ರವರು ದೀಪ ಜ್ವಲಿಸಿ ಈ ಹಲಸು ಹಣ್ಣು ಹಬ್ಬವನ್ನು ಉದ್ಘಾಟಿಸಬೇಕು ಅಂತ ಅವರಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದಾರೆ. ಹಣ್ಣಿಗೆ ಬೆಲೆ ಬಂದಿದೆ. ಹಣ್ಣಿನ ಮೌಲ್ಯವರ್ಧಿತ ಉತ್ಪನ್ನವನ್ನು ಮಾಡಿದಂಥ ನಮಗೆಲ್ಲ ಗೌರವ ಬಂದಿದೆ. ಹಲಸು ಹಣ್ಣು ಮೇಳವನ್ನು ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಜ್ಞಾಪಿಸಿಕೊಳ್ಳುತ್ತಾ ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್ ಅವರು ಈ ಹಲಸು ಹಣ್ಣು ಮೇಳವನ್ನು ಉದ್ಘಾಟಿಸ್ತಾ ಇದ್ದಾರೆ. ಶ್ರೀಯುತ ರಾಘವೇಂದ್ರ ಭಟ್ ಅವರು ಸಾಥಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಮಹಾದೇವ ಶಾಸ್ತ್ರಿಗಳು ಜೊತೆ ಸೇರಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಶರಣಂ 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 ಸಾಯಿ ಶರಣಂ. ಉತ್ಪಾದಕರ ಸಂಸ್ಥೆ ಸಿಇಒ ಆಗಿರುವಂತಹ ಹಾಗೂ ರೋಟರಿ ಯುವದ ನಿಯೋಜಿತ ಅಧ್ಯಕ್ಷರಾಗಿರುವಂತಹ ಕುಸುಮರಾಜ್ ಅವರು ಹಲಸು ಹಣ್ಣು ಮೇಳವನ್ನು ಉದ್ಘಾಟಿಸಿರುವಂತಹ ಶ್ರೀಯುತ ಈಶ್ವರ ಭಟ್ ಅವರಿಗೆ ವಂದನೆಯನ್ನು ಹೇಳುತ್ತಾ ಈಗ ಅವರಿಂದ ನಲ್ನುಡಿಯ ಮಾತು. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸೇರಿದ ಮಿತ್ರವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಈ ಒಂದು ಹಲಸು ಹಣ್ಣಿನ ಮೇಳದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವ ಕೃಷಿಕರು, ಆತ್ಮೀಯ ಸ್ನೇಹಿತರು, ಕ್ಯಾಂಪ್ಕೋದ ನಿರ್ದೇಶಕರು ಆದ ರಾಘವೇಂದ್ರ ಭಟ್ರವರೇ, ನಮ್ಮ ಹಿರಿಯರು ಮಾರ್ಗದರ್ಶಕರು ಆದ ಮಹಾದೇವ ಶಾಸ್ತ್ರಿಗಳೇ, ಈ ಕಾರ್ಯಕ್ರಮದ ಸಂಘಟಕರೇ, ಇಲ್ಲಿ ಸೇರಿರುವ ಎಲ್ಲ ಬಂಧು ಮಿತ್ರರುಗಳೇ, ಪತ್ರಿಕಾ ಮಾಧ್ಯಮದವರೇ, ಇವತ್ತು ನಮ್ಮ ಸಂಪ್ರದಾಯಂತೆ ನಮಗೆ ಎಷ್ಟು ಹಲವಾರು ಹಬ್ಬಗಳಿವೆ. ಹಾಗೆ ಇವತ್ತು ನಮ್ಮ ಕಿಲ್ಲೆ ಮೈದಾನದಲ್ಲಿ ನಡೆಯುತ್ತಿರುವ ಹಲಸು ಮೇಳ ಕೂಡ ಈ 3 ದಿವಸ ಕೂಡ ನಮಗೊಂದು ಹಬ್ಬ ಅಂತ ಹೇಳಿ ನಾನು ಭಾವಿಸ್ತೇನೆ. ಸತತವಾಗಿ ಇಲ್ಲಿ 7ನೇ ವರ್ಷ ಈ ನವಚೇತನ ಪುತ್ತೂರು ಮತ್ತು ಇತರ ಸಂಘಟನೆಗಳನ್ನು ಸೇರಿಸಿಕೊಂಡು ಸತತವಾಗಿ ನಮ್ಮ ಈ ಪುತ್ತೂರಿನಲ್ಲಿ 7ನೇ ವರ್ಷ ಈ ಹಲಸು ಹಣ್ಣಿನ ಮೇಳವನ್ನು ನಡೆಸಿಕೊಂಡು ಬರುತ್ತಿರುವ ನವಚೇತನ ಮತ್ತು ಇತರ ಸಂಘಟಕರಿಗೆ ಮೊಟ್ಟ ಮೊದಲಾಗಿ ನನ್ನ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಇವತ್ತು ಈ ಹಲಸು ಎನ್ನುವಂಥದ್ದು ಕಲ್ಪವೃಕ್ಷಕ್ಕೆ ಸಮ. ನಮ್ಮ ಯಾವುದೇ ದೇವತಾ ಕಾರ್ಯಕ್ರಮದಲ್ಲಿ ಹಲಸಿನ ಎಲೆ ಆಗಲಿ, ಹಲಸಿನ ಕಟ್ಟಿಗೆ ಆಗಲಿ, ಹಲಸಿನ ಸಮಿತಿಗಳಾಗಲಿ, ಯಜ್ಞಗಳಿಗೆ ಶಾಸ್ತ್ರೀಯವಾಗಿ ನಾವು ಇವತ್ತು ಉಪಯೋಗಿಸುತ್ತೇವೆ. ಅದಲ್ಲದೆ ಇನ್ನೂ ಕೂಡ ಈ ಹಲಸಿನ ಹಣ್ಣು ನಮಗೆ ಗುಜ್ಜೆಯಿಂದ ಪ್ರಾರಂಭವಾಗಿ ಅದು ಬೆಳೆದು ಹಣ್ಣಾಗಿ ಪರಿಮಳ ಸೂಸಿ ನಾವು ಪ್ರೀತಿಯಿಂದ ಅದನ್ನು ತಿನ್ನುವಂಥ ಅಮೃತ ಫಲ ಅದು ಹಲಸಿನ ಹಣ್ಣು. ಇವತ್ತು ಅದರ ಹಲಸಿನ ಸೊಳ್ಳೆ ಮತ್ತು ಅದರ ಬೀಜವನ್ನು ನಾವು 1 ವರ್ಷ ಇಟ್ಟು ಮತ್ತೆ ಅದರಿಂದ ನಾವು ಪದಾರ್ಥಗಳನ್ನು ಮಾಡ್ತೇವೆ, ಹಲವಾರು ತಿಂಡಿಗಳನ್ನು ಮಾಡುವಂಥ ಒಂದು ಫಲ ಅದು ಹಲಸಿನ ಹಣ್ಣು. ಅದಲ್ಲದೆ ಈ ಹಲಸಿನ ಹಣ್ಣಿಂದ ಎಷ್ಟೋ ಈಗ ವೈಜ್ಞಾನಿಕವಾಗಿ ಇವತ್ತು
ಎಷ್ಟೋ ತಿಂಡಿಗಳನ್ನು ಹಲಸಿನಿಂದ ಮಾಡ್ತಾರೆ. ಇವತ್ತು ಬರ್ಫಿ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಇನ್ನಿತರ ತಿಂಡಿಗಳು ಆಗ್ಬೋದು, ಅದರ ಬೀಜದಿಂದ ಪಾಯಸ ಹಾಗೂ ಹೋಳಿಗೆ ಪಾಯಸ ಇನ್ನಿತರ ಹಲವಾರು ತಿಂಡಿಗಳನ್ನು ಇವತ್ತು ಮಹಿಳೆಯರು ಮನೆಯಲ್ಲಿ ಮಾಡಿ ಮಾರ್ಕೆಟಿಗೆ ಕೊಡುವಂಥ ಕೆಲಸವು ಈ ಹಲಸಿನಿಂದ ಆಗ್ತವೆ. ಅದಲ್ಲದೆ ಹಲಸು ಪ್ರೀತಿಯ ಸಂಕೇತ. ಯಾಕೆ ನಾನು ಈ ಮಾತು ಹೇಳ್ತೇನೆಂದರೆ, ನನ್ನ ಮನೆಯಲ್ಲಿ ಒಂದು ಲಾಸ್ಟಿಗೆ ಫೆಬ್ರವರಿ ತಿಂಗಳಲ್ಲಿ ಲಾಸ್ಟ್ ಮಾರ್ಚ್ ಫಸ್ಟು ಫೆಬ್ರವರಿ ಲಾಸ್ಟಲ್ಲಿ ಒಂದು ಹಣ್ಣಾಗುವ ಹಲಸಿನಕಾಯಿ ಉಂಟು. ಸಾಧಾರಣ ವರ್ಷಕ್ಕೆ 50-60 ಹಲಸಿನಕಾಯಿ ಆಗ್ತದೆ. ಅದನ್ನು ಸಹ ಎಲ್ಲರಿಗೂ, ಯಾರಿಗೂ ಹಲಸು ಇಲ್ಲದವರಿಗೆಲ್ಲ ಹೆಚ್ಚಾಗಿ ಅದನ್ನು ಕೊಟ್ಟು ಅವರ ಪ್ರೀತಿ ವಿಶ್ವಾಸಕ್ಕೆ ಹಲಸಿನಿಂದ ಆಗಿ ನನ್ನ ಪ್ರೀತಿ ವಿಶ್ವಾಸ ಹೆಚ್ಚಿದೆ. ಹಾಗೆ ಕೆಲವು ಅಧಿಕಾರಿಗಳಲ್ಲಿ ಖಾಲಿ ಹಲಸಿನನ್ನು ಕೊಟ್ಟು ನಾನು ಕೆಲಸ ಕಾರ್ಯ ಮಾಡಿದ್ದುಂಟು. ಇಲ್ಲದ್ರೆ ಈ ವರ್ಷ ಬರುವ ವರ್ಷ ಹೇಳ್ತಾರೆ ಬಟ್ ಇರ ಬೆಳಕಾಯಿ ಬತ್ತೇಜಿ ಅಂತೇಳಿ. ಅಂದರೆ ಹಲಸಿನಿಂದ ನಮ್ಮ ಪ್ರೀತಿ ವಿಶ್ವಾಸ ಜಾಸ್ತಿ ಆಗ್ತದೆ. ಅದು ಒಳ್ಳೆಯ ಫಲವತ್ತಾದ ಹಣ್ಣು ಮತ್ತು ಆರೋಗ್ಯಕರವಾದ ಹಣ್ಣು ಅಂದರೆ ಅದು ಹಲಸಿನ ಹಣ್ಣು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂಥ ಹಲಸಿನ ಹಣ್ಣು ಇವತ್ತು ಮಾರ್ಕೆಟಿಗೆ ತಂದು ಅದರ ಎಷ್ಟೋ ಜನ ಇವತ್ತು ಮಹಿಳೆಯರು ಹಲವಾರು ತಿಂಡಿ ತಿನಿಸುಗಳನ್ನು ಮಾಡಿ ಇವತ್ತು ಮಾರ್ಕೆಟಲ್ಲಿ ಕೊಡ್ತಾರೆ. ಎಷ್ಟೋ ಗ್ರಾಹಕರು ಅದನ್ನು ತಿಂದು ಒಳ್ಳೆಯ ಫಲವತ್ತಾದ ಹಣ್ಣು ಅಂತೇಳಿ ಹೇಳುವುದನ್ನು ನಾನು ಕೇಳಿದ್ದೇನೆ. ಅದಲ್ಲದೆ ಇವತ್ತು ಮಾವು ಇರಲಿ, ಅದಕ್ಕೆ ಹೂ ಬಿಡುವಾಗಲೇ ಮದ್ದು ಸ್ಪ್ರೇ ಮಾಡ್ತಾರೆ, ಅದು ಕಲರ್ ಹಾಕ್ತಾರೆ, ಹಣ್ಣಿಗೆ ಸ್ಪ್ರೇ ಕೊಡ್ತಾರೆ, ಅದಕ್ಕೆ ಇದೆಲ್ಲ ಮಾಡ್ತಾರೆ. ಆದರೆ ಹಲಸಿಗೆ ಯಾವ ಸ್ಪ್ರೇ ಕೂಡ ಮಾಡಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಯಾವ ಸ್ಪ್ರೇ ಕೂಡ ಅಗತ್ಯ ಇಲ್ಲ. ಒಂದು ಕಾಲದಲ್ಲಿ ಅದು ಬಡವರ ಆಹಾರ ಅಂತೇಳಿಯೂ ಅದಕ್ಕೆ ಹೆಸರಿತ್ತು. ಅಷ್ಟು ಹಲಸಿನ ಮಹತ್ವದ ಸ್ಥಾನವನ್ನು ಇವತ್ತು ನಮ್ಮ ಸಮಾಜದಲ್ಲಿ ಪಡೆದಿದೆ. ಅಂಥ ಹಲಸು ಹಣ್ಣು ಮೇಳವನ್ನು ಇವತ್ತು ಇಲ್ಲಿ ಸಂಘಟಕರು ಮಾಡಿದ್ದಾರೆ. ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಇನ್ನೂ ಈ ಕಾರ್ಯಕ್ರಮವನ್ನು ಜಿಲ್ಲಾ ಮಟ್ಟದಲ್ಲಿ ನಡೆಸುವಂತೆ ಆಗಲಿ. ಈ ಮುಂದಿನ ದಿವಸಗಳಲ್ಲಿ ಇನ್ನೂ ಕೂಡ ನಿಮಗೆ ಹಲವಾರು ವಿಧದಲ್ಲಿ ಇದು ಮಾಡಬಹುದು. ಇವತ್ತು ನೀವು ಸಸಿ ಕೊಡುವುದಾಗಲಿ ಇನ್ನಿತರ ಇಲ್ಲಿ ಕೆಲಸ ಕಾರ್ಯವನ್ನು ಮಾಡಿದ್ದೀರಿ. ಮುಂದಿನ ದಿವಸಗಳಲ್ಲಿ ಅತ್ಯಂತ ದೊಡ್ಡ ಹಲಸಿನಕಾಯಿ, ಹೆಚ್ಚು ತೂಕದ ಹಲಸಿನಕಾಯಿ ಯಾರು ತರ್ತಾರ, ಹೆಚ್ಚು ಚಿಕ್ಕ ಹಲಸಿನಕಾಯಿ ಯಾರು ತರ್ತಾರೋ ಅವರಿಗೆ ಬಹುಮಾನ ಕೊಡುವಂಥ ಕೆಲಸ ಕೂಡ ನಿಮ್ಮಿಂದ ಆಗಲಿ. ಅದಲ್ಲದೆ ಸಂಘಟಕರಲ್ಲಿ ನಾನೊಂದು ವಿನಂತಿಸುತ್ತೇನೆ, ಇವತ್ತು ನೀವು ಇಲ್ಲಿ ಬಾಡಿಗೆಲ್ಲ ಕೊಟ್ಟು ಇದು ಮಾಡಿದ್ದೀರಂತ ಕಾಣ್ತದೆ. ಮುಂದಿನ ದಿವಸದಲ್ಲಿ ನಮ್ಮ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ, ನಿಮ್ಮೊಂದಿಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳುತ್ತಾ, ಅಂದರೆ ನಮ್ಮ ಪತ್ತಾನಜೆ ದಿವಸ ಮಹಾಲಿಂಗೇಶ್ವರ ದೇವರಿಗೆ ನಮ್ಮ ವಸಂತ ಪೂಜೆ ನಡೆಸುವಾಗ ಶ್ರೀ ದೇವರಿಗೆ ಸಮರ್ಪಣೆ ಮಾಡಲು ಹಲಸಿನ ಹಣ್ಣು ಬೇಕೇ ಬೇಕು. ಅಂಥ ಹಲಸಿನ ಹಣ್ಣು ಮೇಳ ನಮ್ಮ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡುವ ನಿಮ್ಮೊಂದಿಗೆ ನಮ್ಮ ಮಹಾಲಿಂಗೇಶ್ವರ ದೇವರ ಸಮಿತಿ ಮತ್ತು ನಮ್ಮ ಸಹಕಾರಿ ಸಂಘ, ಬನ್ನೂರು ರೈತರ ಸೇವಾ ಸಹಕಾರಿ ಸಂಘ ಖಂಡಿತವಾಗಿಯೂ ಇದ್ದೇವೆ, ಕೈ ಜೋಡಿಸ್ತೇವೆ, ಬೆಂಬಲ ಕೊಡುತ್ತೇವೆ ಎಂದು ಹೇಳುತ್ತಾ ಈ ಹಲಸು ಮೇಳ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ. ಅಂದರೆ ಇದು ಕೃಷಿಕರ ಹಬ್ಬ, ಇದು ಹಳ್ಳಿ ಜನರ ಒಂದು ಹಬ್ಬ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅಂಥ ಕಾರ್ಯಕ್ರಮವನ್ನು ನೀವು ಇವತ್ತು ಈ ಪುತ್ತೂರಿನಲ್ಲಿ ನಡೆಸಿದ್ದೀರಿ. ಇನ್ನು ಮುಂದೆಯೂ ಕೂಡ ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ ಅಂತೇಳಿ ನಿಮಗೆಲ್ಲರಿಗೂ ಮಹಾಲಿಂಗೇಶ್ವರ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಉತ್ತಮವಾದಂತಹ ಸಂದೇಶವನ್ನು ನೀಡಿ ನಮಗೆ ಸ್ಫೂರ್ತಿಯನ್ನು ನೀಡಿದ್ದೀರಾ ಸರ್, ನಿಮಗೆ ಧನ್ಯವಾದಗಳು. ಆರಂಭದಲ್ಲಿ ಬಡವರ ಹಣ್ಣು ಹೇಳುವಂಥ ಒಂದು ದೇಶದ ಭಟ್ರು ಉಲ್ಲೇಖಿಸಿದ ಹಾಗೆ ಅದಕ್ಕೊಂದು ಆಗದನ್ನೆಲ್ಲ ಒಪ್ಪಿಕೊಂಡಿದ್ದೆವು. ಆದರೆ ಈ ಕಾಲಘಟ್ಟದಲ್ಲಿ ನೋಡಿದಾಗ ಅದು ಬಡವರ ಹಣ್ಣಲ್ಲ, ಈಗ ತಾರಾಮೌಲ್ಯ ತಂದಂಥ ಅದು ಹಣ್ಣು ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೇನೆ. ಮಾವನ್ನು ಹಣ್ಣಿನ ರಾಜ ಅಂತ ಕರಿತೇವೆ, ಹಲಸನ್ನು ಕಿಂಗ್ ಮೇಕರ್ ಅಂತ ಕರೆಯೋಣ, ಆಗ ಅದಕ್ಕೆ ಇನ್ನಷ್ಟು ಬಲ ಬರ್ತದೆ. ಮುಂದಿನ ಮೇಳಕ್ಕೆ ಈಗಲೇ ಶ್ರೀಕಾರವನ್ನು ಹಾಕಿದಂಥ ಪಂಜಿಗುಡ್ಡೆ ಈಶ್ವರ ಭಟ್ರಿಗೆ ಪ್ರತ್ಯೇಕವಾದಂಥ ಕೃತಜ್ಞತೆಗಳು, ವಂದನೆಗಳನ್ನು ಸಲ್ಲಿಸುತ್ತಾ ಕ್ಯಾಂಪ್ಕೋದ ನಿರ್ದೇಶಕರಾದಂಥ ಶ್ರೀಯುತ ರಾಘವೇಂದ್ರ ಭಟ್ ಕೇದಿಲ್ ಅವರಿಂದ 2 ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಮೊದಲಿನ ಕಾಲದಲ್ಲಿ ಈ ಹಲಸಿನ ಹಣ್ಣನ್ನು ಈ ಕೆಲಸದವರು ಅಥವಾ ಯಾರು ಇವರು ಹೇಳಿದಾಗೆ ಬಡವರ ಹಣ್ಣು ಅಂತೇಳಿ ಏನು ಆಹಾರ ಅಂತ ಹೇಳುವ ಹಾಗೆ ಆ ಕಾಲದಲ್ಲಿ ಸೊಪ್ಪು ಹಾಕಿ ಈ ಹಣ್ಣನ್ನೇ ಆಹಾರವಾಗಿ ತಗೊಂಡು ಸಂಬಳ ಇಲ್ಲದೆ ಕೆಲಸ ಮಾಡ್ತಾ ಇದ್ದಂಥ ಕಾಲ ಇತ್ತಂತೆ ಆ ಟೈಮಲ್ಲಿ. ಆದರೆ ಈ ಕಾಲದಲ್ಲಿ ಈ ಜಂಕ್ ಫುಡ್ ಬಂದು ಎಲ್ಲ ಈ ಹಲಸನ್ನು ಮೂಲೆಗುಂಪು ಮಾಡಿದಂಥ ಕಾಲಘಟ್ಟ ಇದು. ಅಂಥದ್ರಲ್ಲಿ ನಮ್ಮ ಸಂಘಟಕರು ಈ ಹಲಸಿನ ಮೌಲ್ಯವರ್ಧವನ್ನು ಈ ಮೇಳದಲ್ಲಿ ಪರಿಚಯಿಸಿ ಎಲ್ಲ
ಕೃಷಿಕರಿಗೆ ಈ ನಮ್ಮ ಹಲಸಿನ ಹಣ್ಣನ್ನು ಅಥವಾ ಹಲಸಿನ ವಿವಿಧ ವೆರೈಟಿ ಆಫ್ ಫುಡ್ ಅಂತೇಳಿ ಇದರಲ್ಲಿ ಬರ್ಕೊಂಡುಂಟು. ಅದನ್ನು ಪರಿಚಯಿಸಿ ಮೌಲ್ಯವರ್ಧನೆ ಮಾಡುತ್ತಾ ಈ ಹಲಸಿನ ಮೇಳವನ್ನು ಸಂಘಟಕರು ಯಶಸ್ವಿಯಾಗಿ ಮಾಡಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ತೆ. 2007ನೇ ಇಸವಿಯಲ್ಲಿ ಅಡಿಕೆ ಪತ್ರಿಕೆ ಕೃಷಿ ಮಾಸಿಕವು ಹುಟ್ಟುಹಾಕಿದಂಥ ಯಾವ ಒಂದು ಹಲಸು ಆಂದೋಲನ ಇದೆಯೋ, ಆರಂಭದಲ್ಲಿ ವಯನಾಡಿನಲ್ಲಿ ಇದು ಪ್ರಥಮ ಮೇಳ ನಡೆದಿತ್ತು. ಆಮೇಲಿನ ದೀರ್ಘ ಯಾನದಲ್ಲಿ 2025ರವರೆಗೆ ನೋಡಿದಾಗ ಇವತ್ತು ಎಲ್ಲ ವಿಶ್ವವಿದ್ಯಾನಿಲಯಗಳು, ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು, ಬೇರೆ ಬೇರೆ ಸಾಮಾಜಿಕ ಸಂಸ್ಥೆಗಳು ಹಲಸು ಮೇಳವನ್ನು ಸಂಘಟಿಸುವುದರ ಮೂಲಕವಾಗಿ ಈ ಹಣ್ಣಿಗೆ ಒಂದು ಮಾನ ತಂದಿದ್ದಾರೆ, ಗೌರವವನ್ನು ತರ್ತಾ ಇದ್ದಾರೆ. ಈಗ ಶ್ರೀಯುತ ಮಹದೇವ ಶಾಸ್ತ್ರಿಗಳಲ್ಲಿ ಅವರ ಹಲಸು ಬೆಳೆಗಾರರು ಕೂಡ ಸುಹಾಸದಲ್ಲಿ ಹೇಳಿದರೆ ಗೊತ್ತಾಗ್ತದೆ. ಅವರ ಹಲಸು ಹಣ್ಣಾದಾಗ ಅವರನ್ನು ಭೇಟಿ ಆಗೋದು ಬೇಡ, ಸುಹಾಸವನ್ನು ಭೇಟಿ ಆದರೆ ಸಾಕು. ಹಾಗೆ ಬರೀ ಹಲಸು ಅಂತಲ್ಲ, ಫಲಪ್ರಿಯರು ಅಂತ ಹೇಳೋಣ. ಯಾಕಂದರೆ ಈ ಕಾಲಘಟ್ಟದಲ್ಲಿ ಫಲಪ್ರಿಯತೆಯನ್ನು ಮತ್ತು ಫಲಗಳ ಬಗ್ಗೆ ಒಲವನ್ನು ಹೊಂದುವುದು ಕೂಡ ಒಂದು ಬದುಕಿನ ಒಂದು ಅಂಗ ಅಂತ ಭಾವಿಸುತ್ತಾ ಈಗ ಶ್ರೀ ಮಹದೇವ ಶಾಸ್ತ್ರಿಗಳಿಂದ ನೋಡಿ. ನಮಸ್ಕಾರ. ನಾನು ಪ್ರಗತಿಕರ ಕೃಷಿಕ ಅಂತ ಹೇಳುವ ರೀತಿಯಲ್ಲಿ ನನ್ನ ಹೆಸರನ್ನು ಹಾಕಿದ್ದಾರೆ. ಅಷ್ಟು ದೊಡ್ಡ ಪ್ರಗತಿಪರ ಕೃಷಿಕ ಅಲ್ಲ ನಾನು. ಆದರೆ ನಾನು ಕೃಷಿ ಮಾಡುವ ಸಂದರ್ಭದಲ್ಲಿ ಹಲಸಿನ ಹಣ್ಣಾಗಲಿ ಉಳಿದ ಹಣ್ಣುಗಳ ಗಿಡಗಳನ್ನು ನೆಡ್ತಾ ಇದ್ದಾಗ ಒಂದು ವಿಚಾರವನ್ನು ನಾನು ಮಾಹಿತಿ ವಿನಿಮಯ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ಹಲಸಿನ ಗಿಡವನ್ನು 5 ಸೆಂಟ್ಸು 10 ಸೆಂಟ್ಸು ಜಾಗ ಇದ್ದವರು ಅವರ ಕಾಂಪೌಂಡ್ನ ಬದಿಯಲ್ಲಿ ನೆಟ್ಟರೆ ಕಾಂಪೌಂಡ್ ಬೀಳ್ತದೆ, ಮನೆ ಬೀಳ್ತದೆ ಅಂತ ಹೇಳುವ ಭಾವನೆ ನಮ್ಮ ಹಿರಿಯರಿಗಿತ್ತು. ನನಗೂ ಅದೇ ಭಾವನೆ ಒಂದು 10-15 ವರ್ಷದ ಹಿಂದೆ ಇದ್ದಾಗ ಆಂಗ್ಲ ಪತ್ರಿಕೆ ಕೇರಳದಲ್ಲಿ ಒಂದು ಆರ್ಟಿಕಲ್ ನೋಡಿದೆ. ಒಬ್ಬರು ಕುಳಮರುವ ಕೃಷ್ಣ ಶರ್ಮಾ ಅಂತ ಹೇಳುವವರು ತೆಂಗಿನಕಾಯಿಯನ್ನು ಮೇಷಪಿಷಗತ್ತಿ ಅಂದರೆ ಈ ಚೂರಿಯಲ್ಲಿ ಈಗ ಮಡಿಸಿ ಬಿಡಿಸುವಂಥ ಚೂರಿಯಲ್ಲಿ ಒಂದು ಗೆರೆ ಹಾಕಿ ಅದನ್ನು ಬಿಡಿಸುವಂಥ, ಒಡೆಯುವಂಥ ಅಲ್ಲ, ಒಂದು ತಂತ್ರಜ್ಞಾನವನ್ನು ಹೊಂದಿದ್ರು ಅಂತ ಹೇಳುವ ಬಗ್ಗೆ ಆರ್ಟಿಕಲ್ ನೋಡಿ ಅವರು ತೆಂಗಿನ ಕೃಷಿ ಮತ್ತು ಹಲಸು ಕೃಷಿಯ ಬಗ್ಗೆ ಅವರಿಗೆ ಅನುಭವ ಇದೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅಂತ ಆ ಆರ್ಟಿಕಲಲ್ಲಿ ನಾನು ನೋಡಿ ಅವರ ಮನೆಗೆ ಹೋಗಿದ್ದೆ. ಅವರಿಗೆ ಈಗ ಇದ್ದರೆ ಅವರಿಗೆ 103 ವರ್ಷ, ಅವರಿಗೆ ಇಲ್ಲ. ಬಟ್ ಆಗ ಅವರು ನನಗೆ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟರು. ಕಾಂಪೌಂಡಿನ ಒಳಗೆ ಕಾಂಪೌಂಡಿಗಾಗಲಿ ಮನೆಗಾಗಲಿ ಡ್ಯಾಮೇಜ್ ಮಾಡದೆ ಹಲಸಿನ ಮರವನ್ನು ನೆಡುವ ಕ್ರಮ ನನಗೆ ಗೊತ್ತಿದೆ ಅಂತ ಹೇಳಿ ಅವರ ಅನುಭವವನ್ನು ಆ ಮರ ಸಹಿತ ನನಗೆ ತೋರಿಸಿದರು. ಇತ್ತೀಚೆಗೆ ಈ ಮೇಳಕ್ಕೆ ನನ್ನನ್ನು ಕರೆಯುವಾಗ ಅದು ನನಗೆ ನೆನಪಾಯಿತು. ಹಾಗೆ ಅವರ ಕುಟುಂಬದವರನ್ನು ಸಂಪರ್ಕಿಸಿದಾಗ ಅವರ ಹತ್ರ ಆ ಪುಸ್ತಕದ 1-2 ಪ್ರತಿ ಜೀರ್ಣವಾಗಿತ್ತು. ಅದರ ಫೋಟೋ ಕಳಿಸಿದರು ನನಗೆ. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಹಲಸಿನ ಮರಕ್ಕೂ ಮುಖ ಮತ್ತು ಬೆನ್ನು ಅಂತ ಹೇಳೋ ಒಂದು ಭಾಗ ಇದೆ. ಅದನ್ನು ಈ ಸಸ್ಯಶಾಸ್ತ್ರಜ್ಞರು ಒಪ್ತಾರ ಇಲ್ಲೋ ಗೊತ್ತಿಲ್ಲ, ಅವರಂತೂ ಅದನ್ನು ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ದಾರೆ. ಅವರು ಯಾವುದೇ ಕಾಂಪೌಂಡಲ್ಲಿ ಒಂದು 5-6 ಅಡಿ ಅಗಲ ಜಾಗ ಇದ್ದರೂ ಅದರಲ್ಲಿ ಹಲಸಿನ ಮರ ನೆಟ್ಟು ಅದರ ಬೇರನ್ನು ಆ ಖಾಲಿ ಇರುವ ಜಾಗದಲ್ಲಿ ಹೋಗುವಾಗೆ ಚಿಕ್ಕ ಗಿಡ ನೆಡುವಾಗಲೇ ನೆಡುವಂಥ ತಂತ್ರಜ್ಞಾನವನ್ನು ರೇಖಾಚಿತ್ರ ಸಹಿತ ಅವರು ಬರೆದಿದ್ದಾರೆ. ಮುಂದಿನ ಹಲಸು ಮೇಳದಲ್ಲಿ ಬಹುಶಃ ಸಮೃದ್ಧಿಯವರು ಮತ್ತು ಅಡಿಕೆ ಪತ್ರಿಕೆಯ ಕಾರಂತ್ ಸರ್ ಅವರು ಮನಸ್ಸು ಮಾಡಿದರೆ ಅದನ್ನು ಪುನಃ ಪ್ರಕಟಪಡಿಸಿ ಎಲ್ಲರಿಗೂ ಅನುಭವ ಹಂಚಿಕೊಳ್ಬೋದು ಅಂತ ಹೇಳ್ತಾ ನನ್ನ ಈ 2 ಸಣ್ಣ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಭತ್ತದ ಕೃಷಿಯಲ್ಲಿ ದೊಡ್ಡ ಸಾಧನೆ ಮಾಡಿದಂಥ ಅಮೈ ದೇವರಾಯರೊಂದು ಮಾತು ಹೇಳ್ತಾರೆ, ನನ್ನ ಅಟ್ಟದಲ್ಲಿ ವರ್ಷಕ್ಕೆ ಬೇಕಾದಷ್ಟು ಉಣ್ಣುವುದಕ್ಕೆ ಅನ್ನ ಇದೆ, ನನಗಿಂತ ಶ್ರೀಮಂತ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ. ಆಮೇಲೆ ದಿವಸಗಳನ್ನ ಮಾತು ಸೇರಿಸ್ತಾರೆ, ನಮ್ಮ ಮನೆಯಲ್ಲಿ ಹಲಸಿನ ಸೀಸನ್ನಲ್ಲಿ ಯಾವಾಗಲೂ ಹಲಸಿನದ್ದೇ ಖ್ಯಾದ್ಯ. ನಿಜವಾದ ಒಂದು ಸಂಸಾರಿಗೆ ಹಲಸಿನಷ್ಟು ದೊಡ್ಡ ಕಲ್ಪವೃಕ್ಷ, ಈಗಾಗಲೇ ಈಶ್ವರ ಭಟ್ರು ಉಲ್ಲೇಖಿಸಿದ್ರು, ಕಲ್ಪವೃಕ್ಷವೇ ಸರಿ. ಇಂತಹ ಕಲ್ಪವೃಕ್ಷದ ಹಲಸು ಹಣ್ಣು ಮೇಳವನ್ನು ನವತೇಜ ಟ್ರಸ್ಟ್ ಇದು ಆಯೋಜಿಸಿದೆ. ಇದರ ಅಧ್ಯಕ್ಷರು ಅನಂತಪ್ರಸಾದ್ ನೈತಡ್ಕ ಅವರು, ಕಾರ್ಯದರ್ಶಿ ಸುಹಾಸ್ ಮರಿಕೆ ಮತ್ತು ವೇಣುಗೋಪಾಲ್ ಶಿವರ. ಇವತ್ತು ನಮ್ಮ ಒಟ್ಟು ಸಂಘಟನೆಯ ಪರವಾಗಿ ವೇಣುಗೋಪಾಲ್ ಶಿವರ ಅವರು 2 ಮಾತನಾಡ್ತಾರೆ. ಎಲ್ಲ ಅತಿಥಿಗಳಿಗೆ ನಮಸ್ಕಾರ ಹೇಳ್ತಾ, ಈ ಹಲಸು ಹಣ್ಣು ಮೇಳದ ಒಂದು ನಮ್ಮ ನವತೇಜ ಟ್ರಸ್ಟ್ ಮತ್ತು ಹಲಸು ಹಣ್ಣು ಮೇಳ 7ನೇ ಆವೃತ್ತಿ, ಇದರ ಒಂದು ದೃಷ್ಟಿ ಮತ್ತು ಧ್ಯೇಯ ಏನು ಅಂತ ಈ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪಂಜಿಗುಡ್ಡೆ ಈಶ್ವರ ಭಟ್ ಅವ್ರು ಹೇಳಿದರು ಈಗಾಗಲೇ ಹೇಗೆ ಹಲಸು ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳಲ್ಲಿ ಬಹುವಿಧ ಕೆಲವು ಹೆಸರು ನನಗೂ ಕೂಡ ಗೊತ್ತಿಲ್ಲ, ಬೇಕಾದಷ್ಟು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಊರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅಡಿಗೆ ಪದ್ಧತಿಯಲ್ಲಿ ಇತ್ತು. ಸೊ ನಾವಿವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ, ಅಲ್ಲಿಂದ ಪ್ರಾರಂಭ ಮಾಡಿ ಸಾಂಪ್ರದಾಯಿಕವಾದ ಹಲಸು ಬೆಳೆ, ಅದು ಮುಖ್ಯವಾಗಿ ಆಹಾರಕ್ಕೆ ನಮ್ಮ ಮನೆಯಲ್ಲಿ ಆಹಾರಕ್ಕೆ ಉಪಯೋಗ ಆಗ್ತಾ ಇರುವಂತಹ ಒಂದು ಆಹಾರ ಬೆಳೆಯನ್ನು ಮುಂದುವರಿತಾ, ಯಾಕೆಂದರೆ ಅಡಿಕೆ ಪತ್ರಿಕೆಯವರು ಶ್ರೀಪಾಡ್ರೆ ಅವರು ಸಾಧಾರಣ ಒಂದು 10-15 ವರ್ಷದಿಂದ ಈ ಹಲಸನ್ನು ಸಾಂಪ್ರದಾಯಿಕ ಆಹಾರ ಬೆಳೆಯಿಂದ ಶುರು ಮಾಡಿ ಅಥವಾ ಅಲ್ಲಿಂದ ಪ್ರೋತ್ಸಾಹ ಕೊಟ್ಟು ಒಂದು ಸಮಗ್ರ ಕೃಷಿಗೆ ಮತ್ತು ಕೃಷಿ ಕೈಗಾರಿಕಾ ಉದ್ಯಮಕ್ಕೆ ಅನುಕೂಲ ಆಗುವಂಥ ಒಂದು ಬೆಳೆ ಅಂತ ಆಗ್ತದೆ ಅಂತ ತೋರಿಸಿಕೊಟ್ಟಿದ್ದಾರೆ. ಅದನ್ನು ನಮ್ಮ ಊರಿನಲ್ಲಿ ಅಂದರೆ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳಿಗೆ ಪ್ರೋತ್ಸಾಹ ಮತ್ತು ಪ್ರಚಾರ ಕೊಟ್ಟುಕೊಂಡು ಉಳಿಸುವ ಜೊತೆಗೆ
ಈ ಹಲಸನ್ನು ಯುವಕರಿಗೆ, ಯುವ ಜನತೆಯಲ್ಲಿ ಕೃಷಿ ಕೈಗಾರಿಕೋದ್ಯಮಕ್ಕೆ, ಅಂದರೆ ಪಲ್ಪ್ ಇರ್ಬೋದು, ಇದು ಪೌಡರ್ ಇರ್ಬೋದು, ಸೀಡ್ಸ್ ಇರ್ಬೋದು, ಇದೆಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸ್ಪೋರ್ಟ್ ಆಗುವಂಥ ನಮ್ಮ ಪ್ರಾಡಕ್ಟ್ಗಳು ಕೇರಳದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ನಮ್ಮ ಹತ್ರ ಬೇಕಾದಷ್ಟು ಹಲಸು ಉಂಟು, ನಮ್ಮ ಪದ್ಧತಿಗಳುಂಟು, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಇವತ್ತು ನಮ್ಮ ಊರಿಗೆ ಬೇಕಾಗಿರೋದು ಅಭಿವೃದ್ಧಿ. ಯಾಕಂದರೆ ಆಡಳಿತ ಅನ್ನೋದು ಸರ್ಕಾರಗಳು ಮಾಡ್ತದೆ, ಅಭಿವೃದ್ಧಿ ಅನ್ನೋದು ನಾಗರಿಕರು ಮಾಡಬೇಕು, ನಾವು ಸಮಾಜದವರು ಮಾಡಬೇಕು. ಸೊ ಈ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಊರು ಕೃಷಿ ಊರು, ಕೃಷಿ ಒಂದು ಅವಲಂಬಿತ ಊರು. ಇಲ್ಲಿ ಕೃಷಿ ಅಭಿವೃದ್ಧಿ ಆಗಬೇಕು. ಸ್ಥಳೀಯ ಕೃಷಿ ಅಭಿವೃದ್ಧಿ, ಸ್ಥಳೀಯ ಸಮುದಾಯದವರು ಭಾಗವಹಿಸಿಕೊಂಡು ಸ್ಥಳೀಯ ಆರ್ಥಿಕತೆಗೆ ಒಟ್ಟಾಗಿ ಪ್ರೋತ್ಸಾಹ ಕೊಡಬೇಕು ಅಂತಂದರೆ ನಮ್ಮಲ್ಲಿರುವ ಏನು ಬೆಳೆಗಳಿದೆ, ಅದರಲ್ಲಿ ಹಣ್ಣು ಬೆಳೆಗಳಿದೆ, ಅದನ್ನು ನಮ್ಮ ಊರಿಗೆ ಪರಿಚಯ ಮಾಡಿಸಿ, ಅದರ ನಂತರ ಅದರ ಮೇಲೆ ಆರ್ಥಿಕತೆ ಮತ್ತು ಮಾರುಕಟ್ಟೆ ಸೃಷ್ಟಿಯಾಗುವಂಥ ಒಂದು ವಿಷಯನ ಇಟ್ಕೊಂಡು ಹಲಸು ಜೊತೆ ಮಾವಾಗಿರ್ಬೋದು, ಅಥವಾ ಇಲ್ಲಿ ಎಲ್ಲ ಯಾವ್ಯಾವ ರೀತಿಯ ಹಣ್ಣುಗಳನ್ನು ನಮ್ಮ ಊರಲ್ಲಿ ಮಾಡಲಿಕ್ಕೆ ಆಗ್ತದೆ, ಸಾಂಪ್ರದಾಯಿಕ ಬೆಳೆಗಳಿರ್ಬೋದು ಅಥವಾ ಆಧುನಿಕ ವಿಶೇಷ ಹಣ್ಣುಗಳಿರ್ಬೋದು, ಎಲ್ಲ ಒಂದು ಸಾಧಾರಣ ನಾವಿಲ್ಲಿ ಪ್ರದರ್ಶನಕ್ಕೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಸ್ಥಳೀಯ ಸಮುದಾಯದ ಎಲ್ಲರಿಗೂ ಪರಿಚಯ ಮಾಡಿಸಿ, ಪ್ರಚಾರ ಮಾಡಿಸಿ, ಕೊನೆಗೆ ಕೃಷಿಕರಿಗೆ ಒಂದು ಒಳ್ಳೆ ರೀತಿಯ ವೇದಿಕೆ ಮತ್ತು ಪ್ರೋತ್ಸಾಹ ಸಿಗಬೇಕು. ಅದರೊಂದಿಗೆ ನಮ್ಮ ಜೊತೆ ಎಲ್ಲ ರೀತಿಯ ಕೃಷಿ ಉದ್ಯಮಗಳು ಇಲ್ಲಿ ಬರಲಿಕ್ಕೆ ನಾವು ಆದಷ್ಟು ಕೇಳ್ಕೊಳ್ತಾ ಇರ್ತೇವೆ. ಸೊ ಕೃಷಿ ಉದ್ಯಮಕ್ಕೆ ಕೂಡ ಐಡಿಯಾಸ್, ಏನು ಯೋಚನೆಗಳಿದೆ, ಈ ಯೋಚನೆಗಳ ಒಂದು ವಿನಿಮಯ ಆಗಬೇಕು. ಅದರ ಮುಖಾಂತರ ನಮ್ಮ ಊರಿನಲ್ಲಿ ಕೃಷಿ, ಸಮಗ್ರ ತೋಟಗಾರಿಕೆ, ಹಣ್ಣು ಕೃಷಿ ಜೊತೆ, ಕೃಷಿ ಉದ್ಯಮ ಜೊತೆ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಏನಿದೆ ಇದೆಲ್ಲ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಪ್ರತಿ ವರ್ಷ ನಮಗೆ ಜನರ ಒಂದು ಸಪೋರ್ಟ್ ಏನಿದೆ ಮತ್ತು ಹಿರಿಯರ ಒಂದು ಆಶೀರ್ವಾದ ಏನಿದೆ, ಅದರ ಜೊತೆ ಮೂಲಭೂತವಾಗಿ ನಮ್ಮ ಪ್ರಾಯೋಜಕರು, ಯಾಕಂದರೆ ಈ ಕಾರ್ಯಕ್ರಮ ಇಷ್ಟೆಲ್ಲ ದೊಡ್ಡದಾಗಬೇಕು ಅಂದರೆ ಪ್ರಾಯೋಜಕರು ಬೇಗ ಬೇಕು. ಅದು ಮುಳಿಯದವರು ಇರ್ಬೋದು, ದ್ವಾರಕದವರು ಇರ್ಬೋದು, ಕ್ಯಾಂಪ್ಕೋ ಸಂಸ್ಥೆ ಇದೆ, ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ ಇದೆ, ಪಶುಪತಿ ಇರ್ಬೋದು, SRK ಇರ್ಬೋದು, ನಮ್ಮ ತೆಂಗು ಬೆಳೆಗಾರರ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇದೆ. ಎಲ್ಲರೂ ಸೇರಿ, ಎಲ್ಲ ಒಂದು ಸಮುದಾಯದಲ್ಲಿ ಎಲ್ಲ ಸೇರಿದ್ರೆ ಇಂಥ ಕಾರ್ಯಕ್ರಮ ಆಗ್ತದೆ. ಸೊ ಎಲ್ಲರನ್ನು ನೆನೆಸ್ಕೊಂಡು, ಯಾರ್ದಾದ್ರೂ ಹೆಸರು ಬಿಟ್ಟರೆ ಕ್ಷಮೆ ಕೇಳಿಕೊಂಡು, ಎಲ್ಲರನ್ನು ನೆನೆಸ್ಕೊಂಡು, ಇವತ್ತು ಮಾತ್ರ ಅಲ್ಲ ಕಳೆದ 7 ವರ್ಷ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರನ್ನು ನೆನೆಸ್ಕೊಂಡು ಒಟ್ಟಿಗೆ ಸಮಗ್ರ ತೋಟಗಾರಿಕೆ, ಹಲಸು ಹಣ್ಣು ಕೃಷಿ ಉದ್ಯಮ ಮತ್ತು ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ ಏನಿದೆ ಇದು ಉಳಿಬೇಕು, ಬೆಳಿಬೇಕು ಅನ್ನೋ ಆಸೆ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಇದಕ್ಕೆ ಪುತ್ತೂರಿನ ಸಮಸ್ತ ಬಾಂಧವರು ಮತ್ತು ನಿಮ್ಮ ಪಕ್ಕದವರು, ನಿಮ್ಮ ಊರಿನವರು, ನಿಮ್ಮ ಮಿತ್ರರನ್ನೆಲ್ಲ ಇದಕ್ಕೆ ಆಹ್ವಾನಿಸಿ ಮತ್ತು 2-3 ದಿವಸದ ಕಾರ್ಯಕ್ರಮವನ್ನು ಆನಂದಿಸಿಂದ ಕೇಳ್ಕೊಳ್ತಾ ಇದ್ದೀನಿ ನವತೇಜ ಟ್ರಸ್ಟ್ ಪರವಾಗಿ. ಥ್ಯಾಂಕ್ ಯು. ಈಗಾಗಲೇ ಉಲ್ಲೇಖಿಸಿದ ಹಾಗೆ ಅಡಿಕೆ ಪತ್ರಿಕೆ ಆರಂಭಿಸಿದಂಥ ಯಾವ ಆಂದೋಲನಕ್ಕೆ ಒಂದು ಆ ಪತ್ರಿಕೆಯ ಸಂಪಾದಕರಾದಂಥ ಶ್ರೀಪಡ್ರೆಯವರಿಗೆ ಹಲಸಿನ ಅಂತಾರಾಷ್ಟ್ರೀಯ ರಾಯಭಾರಿ ಹೇಳುವಂಥ ಒಂದು ಗೌರವ ಪ್ರಾಪ್ತವಾದುದು ಬಹುಶಃ ಈ ಹಲಸಿನ ಆಂದೋಲನಕ್ಕೆ ಸಂದ ಗೌರವ ಅಂತ ಆ ಕ್ಷಣವನ್ನು ನೆನಪಿಸಿಕೊಳ್ಳುತ್ತಾ ಈಗ ಇಂದಿನ ಸಮಾರಂಭದಲ್ಲಿ ಭಾಗವಹಿಸಿದಂಥ ಅತಿಥಿಗಳಿಗೆ ಸುಹಾಸ್ ಮತ್ತು ಅನಂತಣ್ಣ ಉಪಾಯನವನ್ನು ನೀಡಿ ಗೌರವಿಸಬೇಕು. ಶ್ರೀಯುತ ಪಂಜಿಗುಡ್ಡೆ ಈಶ್ವರ ಭಟ್ರವರಿಗೆ ದೀಪ ಜ್ವಲಿಸಿ ಈ ಹಲಸು ಹಣ್ಣು ಮೇಳವನ್ನು ಉದ್ಘಾಟಿಸಿದ ಅವರಿಗೆ ಉಪಾಯನ, ಶ್ರೀಯುತ ರಾಘವೇಂದ್ರ ಭಟ್ ಅವರಿಗೆ, ಶ್ರೀಯುತ ಮಣಿಲ ಮಹಾದೇವ ಶಾಸ್ತ್ರಿಗಳಿಗೆ. ಸರ್, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ನವತೇಜ ಟ್ರಸ್ಟ್ ಮತ್ತು ಎಲ್ಲ ಭಾರವಾಹಿಗಳ ಪರವಾಗಿ ತಮಗೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೆ. ಹಾಗೂ ಇಲ್ಲಿ ಸೇರಿದ ಎಲ್ಲ ಪತ್ರಿಕೋದ್ಯಮ ಬಾಂಧವರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್, ಅಭಿನಂದನೆಗಳು. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.